ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ TRP ನಮ್ಮ ಸೌರಿಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರಿಷಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಜಯ ಕಿಣಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಎಲ್ಲಿಂದ ಬರ್ತಿದ್ದೀರಿ ನೀವು? ಕಾರ್ ಸ್ಟ್ರೀಟ್, ಮಂಗಳೂರು. ಕಾರ್ ಸ್ಟ್ರೀಟ್ ಅಲ್ಲ? ಓಕೆ, ಫಸ್ಟ್ ಟೈಮ್ ನಮ್ಮ ಸೌರಿಷಿ ಅಡುಗೆ ಮನೆ ಬಂದಿದ್ದೀರಲ್ಲ. ಯಾವಾಗಲೂ ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೀರಾ, ಇವತ್ತು ನಮ್ಮ ಸೌರಿಷಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೀರಾ. ಓಕೆ, ಏನು ಸ್ಪೆಷಲ್ ಮಾಡ್ತಿದ್ದೀರಾ ಇವತ್ತು? ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ ಅಂತ. ಓ, ಹೆಸರೇ ಚಂದ ಉಂಟು ನೋಡಿ, ಚಂದ್ರಮಂಡಲನ. ಓಕೆ, ಅಂದ್ರೆ ಚಂದ್ರನ ಸುತ್ತ ತಿರುಗುವಂತ ಮಂಡಲನ ಹಾಗೆ ಉಂಟು. ಅಂದ್ರೆ ಅದಕ್ಕೆ 8 ತರದ ಇದು ಐಟಮ್ಸ್ ಹಾಕ್ಲಿಕ್ಕೆ ಉಂಟು. ಓ, ಅದಕ್ಕೆ ನೀವು ಚಂದ್ರಮಂಡಲ ಅಂತ ಹೆಸರಿಟ್ಟಿದ್ದೀರಾ. ಓಕೆ, ಚಂದ್ರಮಂಡಲ ಅಂತ ಹೆಸರು. ಅಂದ್ರೆ ಸ್ವೀಟಾ ಏನು? ಹೌದು, ಸ್ವೀಟ್. ಗೊಜ್ಜು, ಅದು ಒಂದು ತರ ಗೊಜ್ಜು. ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಮಾಡ್ತಾರಲ್ಲ ಹಾಗೆ. ಅಂದ್ರೆ ಇದು ಯಾವ್ದಕ್ಕೆ? ಊಟಕ್ಕೆ? ಊಟ ಮಾಡುವಾಗ ಗೊಜ್ಜು ತಿಂತೇವಲ್ವಾ, ಊಟ ಆದ ನಂತರ ಸ್ವಲ್ಪ ಗಟ್ಟಿ ಇರ್ತದೆ. ಗಟ್ಟಿ ಇರ್ತದೆ. ಚಂದ್ರಮಂಡಲ. ಇನ್ನೊಂದು ಇದು ಸಣ್ಣ ನೀರುಳ್ಳಿದು ಚಟ್ನಿ. ಸಣ್ಣ ನೀರುಳ್ಳಿ, ಚಿಕ್ಕ ನೀರುಳ್ಳಿ ಚಟ್ನಿ ಅಂತ. ಒಂದು ಸಣ್ಣ ಈರುಳ್ಳಿಯ ಚಟ್ನಿ ಮತ್ತು ಇನ್ನೊಂದು ಚಂದ್ರಮಂಡಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ನೀವು ಅಲ್ಲಿ ಏನು ಖರ್ಜೂರ, ಬೆಲ್ಲ ಎಲ್ಲ ಕಾಣ್ತುಂಟು. ಅಂದ್ರೆ ಸ್ವೀಟ್ ಇದ್ದೇ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಯಾವುದು ಊಟದ ನಂತರ ತಿನ್ನುವಂಥದ್ದು? ಏನು ಹೇಳಿದ್ರೆ ಚಂದ್ರಮಂಡಲ ಅಲ್ಲ? ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ. ಫಸ್ಟಿಗೆ ಎಂತ ಮಾಡುವ? ಫಸ್ಟ್ ಈಗ ಗ್ಯಾಸ್ ಒರೆಸಿ ಕಡಾಯಿ ಇಡುವನ? ಓಕೆ, ಹಾಗಾದ್ರೆ ಒಲೆ ಉರಿಸ್ಬೇಕಲ್ಲ. ಓಕೆ, 2 ಗ್ಲಾಸ್ ನೀರು ಹಾಕ್ಬೇಕಾ? ಓಕೆ, ಅಂದಾಜಿಗೆ ಹಾಕಲ್ಲ? ಹೌದು, ಅಂದಾಜಿಗೆ ಹಾಕಿ. ನಿಮ್ಮ ಮನೆಯಲ್ಲೆಲ್ಲ ಅಂದಾಜಿಗೆ? ಹೌದು, ಲೆಕ್ಕ ಇಲ್ಲ. ಸಾಕಾಗುತ್ತಾ? ಸಾಕು. ಆಮೇಲೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೇಕಲ್ಲ? ಓಕೆ, ಇದೀಗ ಬೆಚ್ಚಾಗಬೇಕಲ್ಲ? ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ಕೂಡಲೇ ಅದಕ್ಕೆ ಮೊದಲು ಬೆಲ್ಲ ಹಾಕು. ಅಂದ್ರೆ ಇದಕ್ಕೆ ಸಕ್ಕರೆ ಬೇಡ? ಬೆಲ್ಲವೇ ಹಾಕಿದರೆ ಮಾತ್ರ ಅದಕ್ಕೆ ಟೇಸ್ಟ್ ಅಲ್ಲ. ಮತ್ತೆ ಬೆಲ್ಲ ಆರೋಗ್ಯಕ್ಕೆ ಕೂಡ ಒಳ್ಳೆ ನೋಡಿ. ಹೌದು. ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಸಕ್ಕರೆ ಬದಲು ಬೆಲ್ಲನೇ ಯೂಸ್ ಮಾಡೋದಾ? ಇಲ್ಲ, ಸಕ್ಕರೆಯಲ್ಲಿ ನಾನು ಮಾಡೋದು ಕಮ್ಮಿ. ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಯೂಸ್ ಮಾಡೋದು. ಬೆಲ್ಲ ಹಾಕಿ. ಇದು ಆಕ್ಚುಲಿ ಸ್ವಲ್ಪ ಅಂದ್ರೆ ಕ್ವಾಲಿಟಿ ಫುಡ್ ಅಂತಲ್ಲ. ಈಗ ಖರ್ಜೂರ ಎಲ್ಲ ಒಳ್ಳೆ ನೋಡಿ, ರೇಟ್ಸ್ ಅದು ಆರೋಗ್ಯಕ್ಕೂ ಒಳ್ಳೆಯದು. ದ್ರಾಕ್ಷಿ ಒಳ್ಳೆಯದು, ಹಸಿ ಶುಂಠಿ ಹೌದು, ಎಲ್ಲ ಸ್ವಲ್ಪ ಹೆಲ್ತಿ ಉಂಟು. ಓಕೆ, ಬಿಸಿ ಆಗಲಲ್ಲ. ಇನ್ನು ಇದಕ್ಕೆ ಫಸ್ಟಿಗೆ ಬೆಲ್ಲ ಹಾಕೋದು. ಇದನ್ನು ಒಂದು ಅರ್ಧ ಕಪ್ಪಿನಷ್ಟ ಇಷ್ಟು ಬೇಕಾಗ್ತದೆ. ಅದಕ್ಕೆ ಸಿಹಿ, ಹುಳಿ, ಖಾರ ಎಲ್ಲ ಆಗ್ಬೇಕಲ್ವಾ? ಸಿಹಿ, ಹುಳಿ, ಖಾರ ಎಲ್ಲ ಮಿಕ್ಸ್ ಬರಬೇಕಲ್ಲ? ಎಲ್ಲ ಮಿಕ್ಸ್ ಬರಬೇಕು. ಆ್ಯಕ್ಚುಲಿ ನಾವು ಮನೆಯಲ್ಲಾದರೆ ಬೆಲ್ಲವನ್ನೆಲ್ಲ ಗುದ್ದಿ ಹುಡಿ ಮಾಡಿ ಹಾಗೂ ಹಾಕ್ಬೋದಲ್ಲ? ನಾನು ಹೀಗೆ ಹಾಕೋದು, ಹುಡಿ ಮಾಡಿ ಹಾಕೋದಿಲ್ಲ, ಹೀಗೆ ಹಾಕೋದು. ನೀರೆಲ್ಲ ಹಾಕುವಾಗ ನೀರು ಬಿಸಿ ಆಗುವಾಗ ಕರೆಕ್ಟ್ ಆಗ್ತದೆ. ಓಕೆ, ಇದು ಒಟ್ಟಿಗೆ ಕರಗುತ್ತದೆ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ಕೂಡಲೇ ಬಾಕಿಗೆಲ್ಲ ಒಟ್ಟಿಗೆ ಹಾಕೋದು. ಈಗ ಏನು ಗ್ರೈಂಡ್ ಮಾಡಲಿಕ್ಕಿಲ್ಲ? ಇಲ್ಲ, ಮತ್ತೆ ಸ್ವಲ್ಪ ಒಂದು ಮ್ಯಾಶ್ ಮಾಡೋದು ಅಷ್ಟೇ. ಅಷ್ಟೇನಾ? ಗ್ರೈಂಡ್ ಮಾಡ್ಲಿಕ್ಕಿಲ್ಲ. ಓಕೆ, ಅಂದ್ರೆ ಈ ಖರ್ಜೂರ ಕೂಡ ಹಾಗೆ ಇಡೀ ಅದು ಒಳ್ಳೆ ಬೇಯ್ತದೆ. ಇದರಲ್ಲಿ ಚೆನ್ನಾಗಿ ಬೆಂದು ಒಂದು ಸರಿ ಎಲ್ಲ ಒಟ್ಟಿಗೆ ಆಗಿ ಒಂದು ಪೇಸ್ಟಿನಾಗೆ ಆಗ್ತದೆ. ಓಕೆ, ಹಾಗಾದ್ರೆ ಕೈ ಆಡಿಸ್ತಾ ಇರಬೇಕು. ಅಲ್ಲ, ಇದು ಸ್ವಲ್ಪ ಇದಾಗಬೇಕಲ್ಲ, ಅಷ್ಟೇ ಮಾಡಬೇಕು ಸ್ವಲ್ಪ. ಓಕೆ, ಬೇಗ ಇದು ಆಗ್ತದೆ. ಇದು ಕರಗುತ್ತದೆ. ಸ್ವಲ್ಪ ಕರಗಿದ ಕೂಡಲೇ ಅದಕ್ಕೆ ನೆಕ್ಸ್ಟು ಖರ್ಜೂರ ಹಾಕಬೇಕು. ಓಕೆ, ದೊಡ್ಡದು ಮಾಡಿದೆ. ಬಿಸಿ ಆಯ್ತಲ್ವಾ? ಖರ್ಜೂರ ಅಲ್ಲ? ಅದು ಇಡೀ ಅಂತ ಹೇಳಿದ್ರೆ ನೀವು ಅದರ ಬೀಜವನ್ನು ತೆಗೆದಿದ್ದೀರಲ್ಲ? ಬೀಜವನ್ನು ತೆಗೆದು ತಂದಿದ್ದೇನೆ ನಾನು. ಅದು ಇಡೀ ಅಂತ ಹಾಕಿ ಇಲ್ಲ, ಅದು ಹಾಕೋದು. ಓಕೆ, ನೆಕ್ಸ್ಟ್ ಟೈಮ್ ಇದು ಖರ್ಜೂರ ಹಾಕೋದು. ಖರ್ಜೂರ ಅಲ್ಲ, ದ್ರಾಕ್ಷಿ. ಹೌದು, ದ್ರಾಕ್ಷಿ ಹಾಕೋದು. ಸಾಧಾರಣ ಒಂದು ಅರ್ಧ ಕಪ್ಪಿನಷ್ಟು. ಹೌದು, ಮತ್ತು ಹಸಿಮೆಣಸು. ಓಕೆ, ಆಮೇಲೆ ಹುಳಿ ಅಲ್ಲ? ಹುಣಸೆ ಹುಳಿ ಅಲ್ಲ? ಹುಳಿ ಅಂತೂ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋದಲ್ಲ? ಇಲ್ಲ, ಅಷ್ಟೇ ಎಷ್ಟು ಬೇಕು. ಹೌದು, ನಾನು ಕರೆಕ್ಟ್ ಮಾಡಿ ತಂದೆ. ಕರೆಕ್ಟ್ ನೀವು ಮೆಜರ್ಮೆಂಟ್ ಎಲ್ಲ ನೋಡೇ ತಂದಿರಲ್ಲ? ಇದು ಹಸಿ ಶುಂಠಿ ಅಲ್ಲ? ಮತ್ತು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಈಗಲೇ ಹಾಕೊಳ್ಳೋದಾ? ಎಲ್ಲರೂ ಅಡಿಗೆ ಆದ ನಂತರ ಲಾಸ್ಟಿಗೆ ಹಾಕ್ತಾರೆ? ಅಲ್ಲ, ಇದು ಇದರೊಟ್ಟಿಗೆ ಮಿಕ್ಸ್ ಆಗಿ ಇದರೊಟ್ಟಿಗೆ ಎಲ್ಲ ಒಟ್ಟಿಗೆ ಬೇಯಬೇಕು. ಕೊತ್ತಂಬರಿ ಹಾಕಿದ್ದೇವಾ ಇಲ್ಲ ಅಂತ ಗೊತ್ತಾಗಬಾರ್ದಲ್ಲ? ಓಕೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ? ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ. ಹೌದು, ಆದರೂ ಸಹ ಬೇಕು, ಟೇಸ್ಟಿಗೆ ಬೇಕು.
ಹುಳಿ ಖಾರ ಎಲ್ಲ ಹಾಕೋದು ಬೇಕಾಗುತ್ತೆ. ಹುಳಿ ಖಾರ ಎಲ್ಲ ಆಗಬೇಕು ಅದು. ಆ್ಯಕ್ಚುಲಿ ಅಂದರೆ ಇದರಲ್ಲಿ ಹುಳಿ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಕಾಣುತ್ತೆ ಅಲ್ಲ? ಇಲ್ಲ, ಉಪ್ಪು ಜಾಸ್ತಿ ಇರೋದಿಲ್ಲ, ಹುಳಿ ಸಿಹಿ ಹಾಂ, ಹಾಗೆ ಒಂದು ಥರ. ಅದು ನಾವು ಏನು ಹೊರಗಡೆ ನಾವು ಅಂಗಡಿಯಲ್ಲೆಲ್ಲ ಒಂದು ಚಾಕ್ಲೇಟ್ ಸಿಗುತ್ತೆ ನೋಡಿ, ಹುಳಿ ಖಾರ ಆ ಥರದೆಲ್ಲ ಆ ಥರ ಬರುತ್ತಾ? ಆ ಥರದಲ್ಲ, ಇದಕ್ಕೆ ಟೇಸ್ಟೇ ಬೇರೆ. ಬೇರೆ ಚಂದ್ರಮಂಡಲವನ್ನು ಯಾವುದಕ್ಕೆ ಹೋಲಿಸ್ಲಿಕ್ಕಿಲ್ಲ. ಇದರಲ್ಲಿ ಹೊಸ ರುಚಿಯಲ್ಲಿ ಇದು ಯಾರು ಮಾಡಿಲ್ಲ, ನಾನು ನೋಡಲಿಲ್ಲ, ಆಲ್ಮೋಸ್ಟ್ ಯಾರು ಮಾಡಲಿಲ್ಲ ಈ ಥರದ್ದು. ಅದೇ ನಾನು ಹೇಳಿದೆ ಫ್ರೆಂಡಿನ ಹತ್ರ, ಇದು ಹೊಸತ್ತು ನಾನು ಮಾಡೋದು ಇದರಲ್ಲಿ, ನೋಡಲಿಲ್ಲ ನಾನು ಇಷ್ಟವರೆಗೆ ನಿಮ್ಮ ಟಿವಿಯಲ್ಲಿ ಅಂತ. ಇದು ನಮ್ಮ ಕೇರಳದವರು ಮಾಡೋದು ಹೆಚ್ಚು ಇದು ಈ ಥರ. ಇಲ್ಲಿ ಮಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದು ಸ್ವಲ್ಪ ಕಮ್ಮಿ. ಹೌದು. ನೀವು ಪ್ರಾಪರ್ ಕೇರಳ ಹೇಗೆ? ಹೌದಾ, ಓಕೆ. ನಿಮ್ಮದು ತಾಯಿ ಮನೆ ಕೇರಳ? ತಾಯಿ ಮನೆ ಕಾಲಿಂಗಾಡು. ಓಕೆ. ನನಗೆ ಮದುವೆ ಮಾಡಿ ಕೊಟ್ಟದ್ದು ಕೇರಳದಲ್ಲಿ, ತಲಶೇರಿ. ನೀವು ಇಲ್ಲಿ ಮಂಗಳೂರು? ಇಲ್ಲಿ ಮಂಗಳೂರಿನಲ್ಲಿ, ಇಲ್ಲಿ ನನಗೆ ಹಸ್ಬೆಂಡಿಗೆ ಇಲ್ಲಿ ಕೆಲಸ ಇತ್ತು. ಓಕೆ. ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಇದ್ದು. ಹಾಗಾಗಿ ನೀವು ಫ್ಯಾಮಿಲಿ ಎಲ್ಲ ಇಲ್ಲೇ ಸೆಟ್ಲ್ ಆಗಿದ್ದೀರಾ? ಫ್ಯಾಮಿಲಿ ಇಲ್ಲೇ ಇದ್ದದ್ದು ನಾವು. ಓಕೆ. ಮತ್ತೆ ಕೇರಳ ಏನು ಮಂಗಳೂರಿಂದ ದೂರ ಇಲ್ಲ, ಸ್ವಲ್ಪ ಟ್ರೈನಲ್ಲಿ ಹೋದ್ರೆ ಓಕೆ. ಇದು ಕೇರಳದಲ್ಲಿ ಮಾಡೋದು, ಇದು ಮತ್ತು ಆ ಚಟ್ನಿ ಉಂಟಲ್ಲ ನಂದು ಮಾಡೋದು, ಅದು ಸಹ ಹಾಗೆಯಾ ಕೇರಳದಲ್ಲಿ ಮಾಡೋದು. ಒಳ್ಳೆ ಬೇಯಬೇಕು ಇದು. ಬೇಯಬೇಕಲ್ಲ, ಅಂದ್ರೆ ಈ ನೀರಿನ ಅಂಶ ಸಾಧಾರಣ ಅರ್ಧ ಖಾಲಿ ಆಗ್ಬೇಕಾ ಹೇಗೆ? ಹೌದು. ಯಾವಾಗಲೂ ನಾನು ಇದು ಇಟ್ಟು ನೋಡ್ಲಿಕ್ಕುಂಟು ಈ ಚಾನಲ್. ಯಾವುದು ನಮ್ಮ ಟಿವಿಯಾ? ಡೈಲಿ ನೋಡ್ತಾ ಇದ್ದೀರಾ? ಡೈಲಿ ನೋಡ್ತಾ ಇದ್ದೇನೆ. ಹಾಗೆ ಒಂದು ಆಸೆ ಆಯಿತು, ಒಂದು ನೋಡುವ ಅಂತ. ನಮ್ಮ ಸೌರಿಚ ಅಡುಗೆ ಮನೆಗೆ ಬರುವ ಅಂತ. ಯಾವಾಗಲೂ ನಮ್ಮ ಮನೆಯ ಅಡುಗೆ ಕೋಣೆಯಲ್ಲೇ ಅಡುಗೆ ಮಾಡ್ತಾ ಇರ್ತೀವಿ. ಆದರೆ ಇವತ್ತು ನಮ್ಮ ಸೌರಿಚ ನಿಮ್ಮ ಟಿವಿಯಲ್ಲಿ ಬರುವ. ಅದೇ ನಮಗೆ ಕೂಡ ನೋಡಿ ನಿಮ್ಮ ಕೈ ರುಚಿ ಟೇಸ್ಟ್ ನೋಡಿದಾಗ ಅದು ಖುಷಿ ಅಲ್ಲ? ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದು ಹೇಗೆ? ನಾನೇ ಅಡುಗೆ ಮಾಡೋದು. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಒಬ್ಬರೇ ಇದ್ದೀರಾ? ಹೆಣ್ಣು ಮಕ್ಕಳು ನನಗೆ. ಇಬ್ಬರಿಗೆ ಮದುವೆ ಆಗಿದೆ. ದೊಡ್ಡವಳು ಕೊಯಂಬತ್ತೂರಿನಲ್ಲಿ ಇದ್ದಾಳೆ. ಕೊಯಂಬತ್ತೂರು, ಓಕೆ. ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು. ಅವಳ ದೊಡ್ಡ ಮಗಳಿಗೆ ಮೊನ್ನೆ ಏಪ್ರಿಲ್ನಲ್ಲಿ ಮದುವೆ ಆಯಿತು. ಚಿಕ್ಕವಳು ಕಲಿತಾಳೆ. ಚಿಕ್ಕವಳು ಇಲ್ಲೇ ಇದ್ದಾಳೆ. ಅವರಿಗೆ ಸಹ 2 ಹೆಣ್ಣು. ಯಾರು ಕೋಪ ಮಾಡ್ಲಿಕ್ಕಿಲ್ಲ, ಹೆಣ್ಣು ಇಲ್ಲ ಅಂತ. ಇಲ್ಲ, ಈಗ ಹೆಣ್ಣಿಗೆ ಮಹತ್ವ ಜಾಸ್ತಿ. ಈಗ ಆ ಥರದ್ದೇನಿಲ್ಲ, ಗಂಡು ಹೆಣ್ಣು ಅಂತೆಲ್ಲ. ಹೌದು. ಚಿಕ್ಕ ಮಗಳ ದೊಡ್ಡ ಮಗಳು ಆಸ್ಟ್ರೇಲಿಯಾದಲ್ಲಿ ಕೆಲಸದಲ್ಲಿದ್ದಾಳೆ, ಚಿಕ್ಕವಳು ಕಲಿತಾಳೆ. ಹಾಗಾದ್ರೆ ನೀವು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮನೆಗೆ ಬಂದಾಗ ಈ ತರದ ಅಡುಗೆ ಅಂತೂ ಇದ್ದೇ ಇರುತ್ತೆ. ಯಾರಿಗೆ ಈಗ ಈ ತರದ ಅಡಿಗೆ ಈಗಿನ ಮಕ್ಕಳಿಗೆಲ್ಲ ಇದಾಗುದಿಲ್ಲಲ್ಲ. ಈಗಿನ ಫುಡ್ ಇಂದಾಗಿ ಸ್ವಲ್ಪ ಆರೋಗ್ಯ ಹಾಳಾಗೋದು ಅದು ಇದೆಲ್ಲ ಉಂಟು. ಬಟ್ ಹಳೆ ಅಡುಗೆ ಏನು ಈಗಿನ ಜನರೇಷನ್ ವಾಪಸ್ ಹಳೆ ಅಡುಗೆ ಕೂಡ ಹೋಗ್ತಾ ಇದ್ದಾರೆ. ಹಳೆ ಸ್ಟೈಲ್ ಏನು ಮಕ್ಕಳು ಪಿಜ್ಜಾ ಬರ್ಗರ್ ಅದೆಲ್ಲ ಇರುತ್ತಲ್ಲ. ಹಾಗಾಗಿ ನಾವು ಈ ತರದ ಅಡುಗೆಯನ್ನ ಮಾಡ್ತಾ ಇರ್ಬೇಕಲ್ಲ. ಆಲ್ಮೋಸ್ಟ್ ರೆಡಿ ಆಗ್ತಾ ಉಂಟು ಅಂತಲ್ಲ? ಟೇಸ್ಟ್ ಸರಿ ಇರ್ತದೆ ಇದಕ್ಕೆ. ಚೆನ್ನಾಗಿರುತ್ತಲ್ಲ. ನಿಮ್ಮ ಹಿರಿಯರ ಕೈ ರುಚಿ ಹಾಗಿರುತ್ತೆ ನೋಡಿ. ಟೇಸ್ಟ್ ಎಲ್ಲ ಮಾಡಬೇಕು ಅಂತಿಲ್ಲ, ಅದು ಕರೆಕ್ಟ್ ಬಂದೇ ಬರುತ್ತೆ ಅಂತ. ಇದು ನಾರ್ಮಲ್ ಆಗಿ ನಾವು ಈಗ ಯಾವುದು ಈ ಹಬ್ಬ ಈ ತರದ ಟೈಮಿಗೆಲ್ಲ ಮಾಡುವಾಗ ಮಾಡುವಂಥದ್ದು ಅಂದ್ರೆ ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಏನಿಲ್ಲಲ್ಲ. ಈ ಉಪವಾಸ ಹಬ್ಬದ ಸಮಯದಲ್ಲಿ ನಾವು ನೀರುಳ್ಳಿ ಅದೆಲ್ಲ ತಿನ್ನೋದಿಲ್ಲಲ್ಲ, ಆ ಟೈಮಿಗೆಲ್ಲ ಮಾಡ್ಬೋದು. ಆ ಟೈಮಿಗೆಲ್ಲ ಮಾಡ್ಬೋದು. ಓಕೆ. ಮತ್ತೆ ಕೆಲವರು ಚಪಾತಿಗೆಲ್ಲ ಸಿಹಿ ಬೇಕಾದವರು ಚಪಾತಿಗೆ ಸಹ ಮಾಡ್ಬೋದು. ಚಪಾತಿ, ನೀರು ದೋಸೆ ಈ ಥರದಕ್ಕೂ ತಗೊಳ್ಬೋದು. ಓಕೆ. ನೀರು ದೋಸೆಗೆ ನಮ್ಮ ಚಟ್ನಿ ಚೆನ್ನಾಗಿರುತ್ತಾ? ಓಕೆ. 2ನೇ ಡಿಶ್ ಆಗೋದು ಅದು ನೀರು ದೋಸೆಗೆ ಹೇಳಿ ಮಾಡಿಸಿದ ಸೂಪರ್ ಉಂಟು ಅದು. ಇದು ಆ್ಯಕ್ಚುಲಿ ಖರ್ಜೂರ ಎಲ್ಲ ಹಾಕಿದ ಕಾರಣ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೇದಂತಲ್ಲ. ಇದನ್ನು ಹಾಗೆ ಟೇಸ್ಟ್ ನೋಡ್ಬೋದಲ್ಲ, ಒಂದು ಸೂಪ್ ಥರ ನಾವು ತಗೊಳ್ತಲ್ಲ ಒಂದು. ಹೌದೌದು. ಅಂದರೆ ಇದು ಸ್ವಲ್ಪ ಕೈಯಿಂದ ತಿಂದರೆ ಸ್ವಲ್ಪ ಹಳೆ ಅಡುಗೆ ಹಾಗೆ ಕೈಯಿಂದಲೇ ತಿನ್ಬೇಕಲ್ಲ, ಕೈ ರುಚಿ. ಹೌದು. ಸ್ಪೂನಿನಿಂದ ತಿನ್ನೋದಕ್ಕಿಂತ ಕೈಯಿಂದ ತಿಂದ್ರೆ ಸ್ವಲ್ಪ ರುಚಿ ಹೆಚ್ಚು ಗಮ್ಮತ್ತಿರುತ್ತೆ. ಹೌದು. ಕೆಲವೊಮ್ಮೆ ಬೆರಳು ಬಾಳೆ ಎಲೆ ಹಾಕಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಬೆರಳು ಮಾತ್ರ ಕಚ್ಚಿ ಹೋಗದಾಗೆ ನೋಡ್ಕೊಳ್ಬೇಕು. ಹೌದು, ಅಷ್ಟು ಚೆನ್ನಾಗಿರುತ್ತಾ? ಹಾಗಾದ್ರೆ ನೀವು ನಂಗೆ ಈಗ ಫ್ಲಾಶ್ ಆಯ್ತು ನೋಡಿ, ಕೈಯಲ್ಲಿ ಸ್ವಲ್ಪ ಕೂಡ ಉಳಿಲಿಕ್ಕಿಲ್ಲ, ಹಾಗೆ ತಿಂತೇವಲ್ಲ. ಓಕೆ. ಗಮ್ಮದಾಗಿ ಬಂತು ನೋಡಿ, ಒಂಥರ ಒಂದು ಹಲವಾದ ಟೈಪ್ ಕಾಣ್ತಂತಲ್ಲ. ಸಾಕು, ಅಷ್ಟೇ ಸಾಕಾಗುತ್ತಾ? ಆಫ್ ಮಾಡುದಾ? ಆಫ್ ಮಾಡಿ. ಸ್ಲೋ ಇಡುವಲ್ಲ ನೀವು? ನೆಕ್ಸ್ಟ್ ಒಗ್ಗರಣೆ ಇಡ್ಲಿಕ್ಕುಂಟಾ? ಹೌದು, ಇನ್ನು ಒಗ್ಗರಣೆ ಕೊಡಬೇಕು. ಓಕೆ. ಹಾಗಾದರೆ ಇದನ್ನು ಈ ಕಡೆ ಇಡುವಲ್ಲ? ಒಗ್ಗರಣೆಗೆ ತುಪ್ಪ ಹಾಕಿ. ಒಗ್ಗರಣೆಗೆ ತುಪ್ಪ ಹಾಕಿ ಮಾಡೋಣ. ಓಕೆ. ಆ್ಯಕ್ಚುಲಿ
ತುಪ್ಪ ಅಂತ ಬಂದಾಗ ಹೌದು. KC ಅವರ ಶುದ್ಧ ಹಸುವಿನ ತುಪ್ಪ ತಗೊಂಡಿದ್ದೇವೆ. ಓಕೆ, ಸಾಕಲ್ಲ? ಸಾಕು. ನಾವು ತುಪ್ಪ ಹಾಕಿದ ಕಾರಣ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇವೆ. ಇಷ್ಟು ಬೇಕಾಗುತ್ತಾ ತುಪ್ಪ ಒಗ್ಗರಣೆಗೆಲ್ಲ? ಬೇಕಾಗುತ್ತಲ್ಲ. ಅದಕ್ಕೆ ಸಾಸಿವೆ ಹಾಕ್ತಿದ್ರಲ್ಲ? ಸಾಸಿವೆ ಹಾಕೋದು. ಓಕೆ, ಪರಿಮಳ ಅಂತೂ ಘಮ ಘಮ ಬರ್ತುಂಟು. ಈಗ ಕರಿಬೇವಲ್ಲ. ಓಕೆ, ಒಗ್ಗರಣೆ ಅಂತೂ ಬಿತ್ತಲ್ಲ, ಘಮ 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 ಪರಿಮಳ ಅಂತೂ ನಿಜವಾಗಿ ಗಮ್ಮತ್ತು ಬರ್ತಾ ಉಂಟು. ಇದನ್ನು ಹೀಗೆ ತಿನ್ಬೋದು. ನನ್ನಂಥವನಾದರೆ ಅದನ್ನು ಕಾಲಾಂಶ ಇದು ಹೀಗೆ ಖಾಲಿ ಮಾಡ್ಬೋದಲ್ಲ. ಆಲ್ಮೋಸ್ಟ್ ರೆಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ನಾವು ಆವಾಗ ಎಷ್ಟು ನೀರು ಹಾಕಿದ್ವಿ, ಇವಾಗ ಫುಲ್ಲು ಡ್ರೈ ಆಗಿದೆಲ್ಲ? ಡ್ರೈ ಆಗಿದೆ. ಅದೇ ಅಷ್ಟು ನೀರು ಹಾಕಬೇಕು, ಅಂದರೆ ಇದೆಲ್ಲ ಸರಿ ಇದಾಗಿ ಸಿಕ್ಕಬೇಕಲ್ಲ. ಇದು ಸಾಧಾರಣ ನಾವು ಈಗ ಒಂದು ದಿವಸಕ್ಕೆ ಹೇಗೆ? ಅಲ್ಲ, ಒಂದು ವಾರ ಇಡಿ. ಒಂದು ವಾರ ಎಲ್ಲ ಇಡ್ಬೋದಾ? ಫ್ರಿಜ್ಜಿನಲ್ಲೆಲ್ಲ ಇಡಬೇಕಂತ ಹೇಳಿ ಇಲ್ಲ. ಹಾಗೆ ಒಂದು ವಾರ ನಾವು ಈ ಥರ ರೆಡಿ ಮಾಡಿ ಯೂಸ್ ಮಾಡ್ಕೊಳ್ಬೋದಲ್ಲ? ತಿನ್ಬೋದು. ಓಕೆ, ಬಿಸಿ ಬಿಸಿಯಾದ ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ ರೆಡಿ ಅಲ್ಲ? ಆಗಿದೆ. ಓಕೆ, ಬಿಸಿ ಬಿಸಿಯಾದಂತಹ ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ ಅಲ್ಲ? ಚಂದ್ರಮಂಡಲ ಗಮ್ಮತ್ತಾಗಿ ಬಂದಿರ್ಬೋದು. ಜೊತೆಗೆ ತುಪ್ಪ ಹಾಕಿ ಒಂದು ಒಗ್ಗರಣೆ ಹಾಕಿ ಕೊಟ್ಟಿದ್ರೆ ಉಂಟಲ್ಲ, ಪರಿಮಳ ಕೇಳುವಾಗಲೇ ಜಾಸ್ತಿ ಮಾತಾಡಲಿಕ್ಕಿಲ್ಲ, ತಿನ್ನೋಂತ ಅನ್ಸುತ್ತುಂಟು. ಓಕೆ, ಟೇಸ್ಟ್ ನೋಡೋಲಾಗಿದ್ರೆ. ಓಕೆ, ಜಯ ಮ್ಯಾಮ್ ಸಾಕಾಗಿರುವಂತಹ ಚಂದ್ರಮಂಡಲ ಅಂತೂ ರೆಡಿ ಮಾಡಿ ಕೊಡಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ ತಯಾರಿಸುವ ವಿಧಾನ. ಮೊದಲಿಗೆ 2 ಲೋಟದಷ್ಟು ನೀರಿಗೆ 2 ರಿಂದ 3 ಅಚ್ಚು ಬೆಲ್ಲ, 10 ರಿಂದ 15 ಖರ್ಜೂರ, ಅರ್ಧ ಕಪ್ ಒಣ ದ್ರಾಕ್ಷಿ, 4 ಸಣ್ಣಗೆ ಹೆಚ್ಚಿದ ಹಸಿಮೆಣಸು, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹೆಚ್ಚಿದ ಶುಂಠಿ, ಕೊತ್ತಂಬರಿ ಸೊಪ್ಪು 1 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಖರ್ಜೂರ, ದ್ರಾಕ್ಷಿ ಸಂಪೂರ್ಣ ಬೆಂದು ಮುದ್ದೆ ಆಗುವವರೆಗೂ ಬೇಯಿಸಿ. ನೀರು ಆವಿಯಾಗಿ ದಪ್ಪ ಆಗುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ 2 ಚಮಚದಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಯಾದ ಕೊತ್ತಂಬರಿ ಸೊಪ್ಪಿನ ಚಂದ್ರಮಂಡಲ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.